ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಪ್ರತ್ಯೇಕ ನೀತಿ ಪ್ರಕಟಿಸುವ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿರುವ ವಿಚಾರದ ಕುರಿತಾಗಿ ಪ್ರತಿಕ್ರಿಯಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಪ್ರತ್ಯೇಕ ನೀತಿ ರೂಪಿಸುವ ಬಗ್ಗೆ ತಿಳಿಸಿರುವ ನಿರ್ಧಾರ ಸ್ವಾಗತಾರ್ಹ. ಟೂರಿಸಂ ನೀತಿ ಮಾಡುವಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಸಕರು ಪ್ರಮುಖರ ಅಭಿಪ್ರಾಯ ಸಂಗ್ರಹಿಸಬೇಕು. ಮಂಗಳೂರು ಬೆಂಗಳೂರು ಮಧ್ಯೆ ಒಳ್ಳೆಯ ರಸ್ತೆ, ರೈಲು ಹಳಿ ನಿರ್ಮಿಸಲು ಮುತುವರ್ಜಿ ವಹಿಸಬೇಕಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಾಮರ್ಥ್ಯಕ್ಕೆ ತಕ್ಕ ಬೆಲೆ ಕೊಡುವಲ್ಲಿ ಕಾಂಗ್ರೆಸ್ ವಿಫಲವಾಗಿತ್ತು. ಜಿಲ್ಲೆಯಲ್ಲಿ ಮತೀಯವಾದ ಹರಡುವವರು, ಡ್ರಗ್ಸ್ ಮತ್ತಿತರ ಸಮಾಜ ವಿದ್ರೋಹ ಶಕ್ತಿಗಳನ್ನು ಮಟ್ಟಹಾಕುವ ನಿಟ್ಟಿನಲ್ಲಿ ಕಾರ್ಯರೂಪಿಸಬೇಕಿದೆ. ಇದಕ್ಕೆ ಸರ್ಕಾರ ರೂಪಿಸುವ ಉತ್ತಮ ಯೋಜನೆಗಳಿಗೆ ನಮ್ಮ ಬೆಂಬಲವಿದೆ ಎಂದರು. ಆದಂಥ ಕೆಲವು ಅಭಿಪ್ರಾಯಗಳಿದ್ದರೆ ನಾವು ಅದನ್ನು ಕೊಡ್ತೇವೆ. ಜನರಿಂದ ಆಯ್ಕೆಯಾಗಿ ಬಂದಿರುವಂಥವರು ನಾವು. ಉಡುಪಿಯಲ್ಲಿ 5 ಜನ BJP ಶಾಸಕರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಜನ BJP ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಪಡೆದು ಇಲ್ಲಿರುವಂಥ ಸಮಾಜದ ಬಗ್ಗೆ ಕಳಕಳಿ ಇರುವಂಥ, ಯೋಚನೆ ಇರುವಂಥ ಎಲ್ಲರ ಅಭಿಪ್ರಾಯ, ಮೀಡಿಯಾದವರ ಅಭಿಪ್ರಾಯ ಕೂಡ ಪಡೆದುಕೊಂಡು ಒಂದು ಸಮಗ್ರವಾದ ಪಾಲಿಸಿಯನ್ನು ಮಾಡಲಿ, ನಾವು ಸ್ವಾಗತವನ್ನು ಮಾಡ್ತೇವೆ. ನನ್ನ ಆಗ್ರಹ DK ಶಿವಕುಮಾರ್ ಅವರಲ್ಲಿ ಇನ್ನೊಂದಿದೆ, ಮಂಗಳೂರು ಬೆಂಗಳೂರು ಮಧ್ಯೆ ಒಂದು ಒಳ್ಳೆಯ ರಸ್ತೆ ಮತ್ತು ರೈಲು ಹಳಿಯ ನಿರ್ಮಾಣ ಆಗಬೇಕು.